ಯುದ್ಧ ಪೀಡಿತ ಇಸ್ರೇಲ್ನಲ್ಲಿರುವ ಪಡುಬಿದ್ರಿಯ ನಡ್ಸಾಲು ನಿವಾಸಿ ರೋಹಿಣಿಯವರಿಗೆ ಕಾಪು ಶಾಸಕ ಗುರ್ಮೇಶ್ ಸುರೇಶ್ ಶೆಟ್ಟಿ ಯೋಗಕ್ಷೇಮ ವಿಚಾರಣೆ ನಡೆಸಿದರು. ಗುರುವಾರ 1 ಗಂಟೆಗೆ ಕಾಪು ಶಾಸಕ ಗುರ್ಮೇಶ್ ಸುರೇಶ್ ಶೆಟ್ಟಿ ಅವರು ರೋಹಿಣಿಯವರೊಂದಿಗೆ ಕಾಪುವಿನ ಕಚೇರಿಯಲ್ಲಿ ವಿಡಿಯೋ ಕಾಲ್ ಮೂಲಕ ಮಾತುಕತೆ ನಡೆಸಿ ಯೋಗಕ್ಷೇಮ ವಿಚಾರಿಸಿ ಧೈರ್ಯ ತುಂಬಿದರು. ಆದಷ್ಟು ಶೀಘ್ರವಾಗಿ ಇಸ್ರೇಲ್ನಿಂದ ಭಾರತಕ್ಕೆ ಕರೆತರುವ ವ್ಯವಸ್ಥೆಯ ಬಗ್ಗೆ ಉನ್ನತ ಅಧಿಕಾರಿಗಳ ಜೊತೆ ಚರ್ಚಿಸುವುದಾಗಿ ಗುರ್ಮೇಶ್ ಸುರೇಶ್ ಶೆಟ್ಟಿ ಅವರು ಧೈರ್ಯ ತುಂಬಿದ್ದಾರೆ. ಇಲ್ಲ ಏನಾದರೂ ಸಮಸ್ಯೆ ಆದರೆ ಮಗನಿಗೆ ನನ್ನ ನಂಬರ್ ಕೊಡಿ, ಮಾತಾಡಲಿಕ್ಕೆ ಹೇಳಿ. ಐ ಆಮ್ ಗ್ಯಾರಂಟಿ ಫಾರ್ ಎವರ್. ಆಯಿತಾ? ಇಲ್ಲ ಬೇಗ ಎಂಡಾಗ್ತದೆ ಏನು ಸಮಸ್ಯೆ ಆಗಲಿಕ್ಕಿಲ್ಲ. ನಮ್ಗೆ ಗೊತ್ತಾಗ್ತದೆ, ನಿಮ್ಗೆ ಕಷ್ಟ ಗೊತ್ತಾಗ್ತದೆ. ಹೌದು 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 ಇಲ್ಲ ನಾನು ನಿಮ್ಮ ಹೌದು 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 ಇಲ್ಲ ಏನಾಗುತ್ತಿಲ್ಲ ಧೈರ್ಯವಾಗಿದೆ ಹಾಂ ಇಲ್ಲ ಅದೆಲ್ಲ ನೀಟಾಗಿ ಹೇಳೋ. ಇಸ್ರೇಲ್ ಸ್ಟ್ರಾಂಗ್ ಕಂಟ್ರಿ, ಇದು ಮೊದಲು ಆಗಬಾರ್ದು. ಎರಡೂ ಕಡೆಯೂ ಶಾಂತಿ ನೆಲೆಸಲಿ ಅಂತೇಳಿ ನಾವು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ. ಯಾವ ಕಡೆಯೂ ಸಾವು ಆಗಬಾರ್ದು. ಒಂದು ಪ್ರತಿ ಜೀವಕ್ಕೂ ಬೆಲೆ ಇದೆಯಲ್ಲ, ಯಾವ ಕಡೆಯೂ ಸಾವು ಬೇಜಾರಾಗ್ತದೆ. ಅದಕ್ಕೆ ನಾನು ಟಿ ವಿ ಚಾಲು ಮಾಡೋದೇ ಬಿಟ್ಬಿಟ್ಟಿದ್ದೀನಿ. ನೋಡಿ ಬೇಜಾರು ಸಣ್ಣ ಮಕ್ಕಳು ಎಲ್ಲರೂ ಸಾಯ್ತಿದ್ದಾರೆ. ಅದಕ್ಕೆ ಟಿ ವಿ ಹಾಕೋದೇ ಬಿಟ್ಬಿಟ್ಟಿದ್ದೀನಿ.